ಆಹಾರವನ್ನು ಅರಸಿಕೊಂಡು ಬಂದ ಬೃಹತ್ ಗಾತ್ರದ ಕಾಳಿಕ ಸರ್ಪವೊಂದು ಆಹಾರವನ್ನು ತಿಂದು ಮನೆಯೊಂದರ ಪಕ್ಕದಲ್ಲೇ ಠಿಕಾಣಿ ಹೂಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಲ್ಮಡ್ಕ ಎಂಬಲ್ಲಿ ನಡೆದಿದೆ. ಮನೆ ಮಂದಿ ಎಷ್ಟೇ ಶ್ರಮಪಟ್ಟರೂ ಕಾಳಿಂಗ ಸರ್ಪ ಜಾಗ ಬಿಟ್ಟು ಕದಲದೇ ಇದ್ದ ಕಾರಣ ಪುತ್ತೂರಿನ ಉರಗ ತಜ್ಞ ತೇಜಸ್ ಬನ್ನೂರು ಮತ್ತು ತಂಡಕ್ಕೆ ಮನೆ ಮಂದಿ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಕಲ್ಮಡ್ಕದ ಮೇಲಿನ ಮನೆ ನಿವಾಸಿ ಸದಾಶಿವ ಭಟ್ ಎಂಬುವರ ಮನೆಯ ಪಕ್ಕದ ತೋಟದಲ್ಲಿ ಅಳವಡಿಸಿದ ಕೊಳವೆಯೊಂದರ ಬಳಿ ಹಾವು ಮುದುಡಿಕೊಂಡು ಮಲಗಿರುವುದು ಪತ್ತೆಯಾಗಿದೆ. 1 ಗಂಟೆ ಸತತ ಕಾರ್ಯಾಚರಣೆಯ ಬಳಿಕ ಕಾಳಿಂಗ ಸರ್ಪವನ್ನ ರಕ್ಷಣೆ ಮಾಡಲಾಗಿದೆ. ತೇಜಸ್ ಬನ್ನೂರು, ಪುನೀತ್ ಮತ್ತು ಕೃಷ್ಣ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದರೆ ಅರಣ್ಯ ಇಲಾಖೆಯ ಆಕಾಶ್ ಮತ್ತು ಮೋಹನ್ ಅವರು ಕಾಳಿಂಗವನ್ನ ಬಂಟಮಲೆ ಅರಣ್ಯಕ್ಕೆ ಬಿಡುವ ವ್ಯವಸ್ಥೆ ಮಾಡಿದರು. ಉಡವೊಂದನ್ನ ಬೆನ್ನಟ್ಟಿ ತಿಂದಿದ್ದಂತಹ ಕಾಳಿಂಗ ಸರ್ಪ ಸದಾಶಿವ ಭಟ್ ಅವರ ಮನೆಯ ಪಕ್ಕದ ತೋಟದಲ್ಲಿ ಠಿಕಾಣಿ ಹೂಡಿತು. ಸುಮಾರು 12 ಅಡಿ ಉದ್ದದ ಈ ಸರ್ಪ 14 ಕಿಲೋ ಭಾರವನ್ನ ಹೊಂದಿತ್ತು. ಅದನ್ನು ರಾತ್ರಿ ವೇಳೆಯಲ್ಲೇ ಯಶಸ್ವಿ ಕಾರ್ಯಾಚರಣೆ ಮಾಡುವ ಮೂಲಕ ರಕ್ಷಿಸಲಾಗಿದೆ. ಸಾಮಾನ್ಯವಾಗಿ ಕಾಳಿಂಗ ಸರ್ಪಗಳು ಆಹಾರವನ್ನ ತಿಂದ ಬಳಿಕ ಅದೇ ಸ್ಥಳದಲ್ಲಿ ಇರುತ್ತವೆ. ಒಂದೊಮ್ಮೆ ಕಾಳಿಂಗ ಸರ್ಪ ಹಾವನ್ನು ತಿಂದರೆ ಸುಮಾರು 1 ವಾರ ಕಾಲ ತಿಂದ ಜಾಗ ಬಿಟ್ಟು ಕದಲುವುದಿಲ್ಲ. ಹಾಗೆಯೇ ಉಡವನ್ನು ತಿಂದಿದ್ದಲ್ಲಿ ಸುಮಾರು 15 ದಿನಗಳ ಕಾಲ ಅದೇ ಜಾಗದಲ್ಲಿ ಉಳಿಯುತ್ತೆ. ಕಾಳಿಂಗ ಸರ್ಪಗಳು ಒಂದು ಬಾರಿ ಆಹಾರ ತಿಂದ ಬಳಿಕ 10 ರಿಂದ 15 ದಿನಗಳ ಕಾಲ ಆಹಾರವನ್ನೇ ತಿನ್ನದೆ ಬದುಕುತ್ತವೆ. ಅತ್ಯಂತ ತಂಪಾದ ಜಾಗವನ್ನೇ ಬಯಸುವ ಕಾಳಿಂಗ ಸರ್ಪಗಳು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ಮಧ್ಯೆ ಹೆಚ್ಚಾಗಿ ಕಂಡುಬರುತ್ತವೆ. ಹಲೋ